ಪುತ್ತೂರಿಗೆ ಬಂದು 10 ಗಿಡ ತಗೊಂಡು ನಾನು ವಾಪಸ್ ಊರಿಗೆ ಹೋಗೋ ಟೈಮಲ್ಲಿ ಹತ್ತಿರದಲ್ಲಿ 9 ಗಿಡ ಪಕ್ಕದಲ್ಲಿ ಕೂತವರು ಇದೆಂತ ಹಲಸಿನ ಗಿಡ ಏನು ಎಂತಕ್ಕೆ ತಂದಿದೆ ಇದು ಮೇನೇ ಇಲ್ಲದು ಒಂದು ಗಿಡ ನಮಗೆ ಕೊಡು ಮಾರಿ ಹಾಗಾದ್ರೆ ನಾವು ಇಲ್ಲಿ ಅವಾಗ ಬಹಳ ಕಡಿಮೆ ಕ್ರಯ 200 ರೂಪಾಯಿ ಕ್ರಯಕ್ಕೆ 25 ವರ್ಷ ಮುಂಚೆ ನಾನು ಇದನ್ನ ಸೇಲ್ ಮಾಡಿದೆ ಸೇಲ್ ಟ್ರೈನಲ್ಲಿ ಸೇಲ್ ಮಾಡಿದೆ ಒಂದು ಕಾಯಿಗೆ ನಮಗೆ 20 ರೂಪಾಯಿ ಲೆಕ್ಕಲ್ಲಿ ಸಿಕ್ಕಿದ್ರು 1200 ರೂಪಾಯಿ ಕಾಯಿ ಮರದಿಂದ ಸಿಗ್ತದೆ ಅದು ಯಾವಾಗ ಇವಾಗ ಎಲ್ಲೂ ಹಲಸಿನ ಹಣ್ಣು ಇಲ್ಲದ ಈ ಟೈಮಿನಲ್ಲಿ ಅದು ರೈತರಿಗೆ ಅದು ಬೆಸ್ಟ್ ಹಣ್ಣಿನ ವೆಯ್ಟ್ ಜಾಸ್ತಿ ಆಗಿ ಇವರು ಇದಕ್ಕೆ ಸೈಡ್ಗೆ ಸಪೋರ್ಟ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಯಾವ ರೀತಿ ನಿನ್ನಿತಾಯಲ್ಲಿ ಯಾವ ತರ ಹಣ್ಣು ಯಾವ ತರ ಫಸಲ್ ಕೊಡುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸ್ಟೋರಿ ಒನ್. ಸೊ ನಾವು ಇವತ್ತು ಪುತ್ತೂರಿನ ಕಬಕದಲ್ಲಿದ್ದೇವೆ. ನೀವು ಸಾಮಾನ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಇವರ ವಿಡಿಯೋನ ನೋಡಿರ್ತೀರಾ. ನಿನ್ನತ್ತಾಯ ಅಂತ ಒಂದು ಹಲಸಿನ ಹಣ್ಣಿನ ಬ್ರ್ಯಾಂಡ್ ಇದು. ಸೊ ಈ ಬ್ರ್ಯಾಂಡ್ನ ಬೆಳೆಸೋಕ್ಕೆ ನಿಮಗೆ ಸಾಮಾನ್ಯವಾಗಿ ದೊಡ್ಡ ತೋಟನೇ ಬೇಕಾಗಿಲ್ಲ ಅಥವಾ ದೊಡ್ಡ ತುಂಬ ಎಕರೆಗಟ್ಟಲೆ ಜಾಗ ಬೇಕಾಗಿಲ್ಲ. ಒಂದು ಸಣ್ಣ ಜಾಗದಲ್ಲಿ ನೀವು ಒಂದೂವರೆ ವರ್ಷದಲ್ಲಿ ಇದರ ಫಲನ ನೀವು ತೆಗಿಬಹುದು. ಹಲಸಿನ ಹಣ್ಣನ್ನೇ ತೆಗಿಬಹುದು. ಕೃಷಿನ ಯಾವ ತರ ಮಾಡಬಹುದು ಇದರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡಕ್ಕೆ ನಮ್ಮ ಜೊತೆಗೆ ಇದರ ಮಾಲೀಕರಾದಂಥ ಅನಿಲ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಚಾನಲ್ಗೆ ಅಜಯ್ ಅವರೇ, ಮತ್ತೆ ಹೇಗಿದ್ದೀರಾ? ತಾವು ಇಲ್ಲಿ ಬಂದಿದ್ರಲ್ಲ? ಹೌದು, ಒಂದು ಖುಷಿ ಆಯ್ತು. ಏನಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಈ ವಿಡಿಯೋನ ನಿಮ್ಮನ್ನು ನೋಡಿದ್ದೀವಿ. ಮತ್ತೆ ನಿಮ್ಮ ಬ್ರ್ಯಾಂಡ್ ನೇಮನ್ನು ನಾವು ಕೇಳಿದ್ದೀವಿ. ಅಂದ್ರೆ ಹೈಬ್ರಿಡ್ ಬ್ರ್ಯಾಂಡ್ ಇದು, ಮತ್ತೆ ಇದಕ್ಕೆ ಜಾಸ್ತಿ ಜಾಗ ಬೇಕಾಗಿಲ್ಲ, ಸಣ್ಣ ಜಾಗದಲ್ಲಿ ಒಂದು ಚಿಕ್ಕ ಕಂಟೈನರ್ ಅಲ್ಲೂ ಈ ತರ ಹಣ್ಣುಗಳನ್ನು ಬೆಳೆಸಬಹುದು ಅಂತ ಕೇಳಿದ್ದೀವಿ. ಸರ್, ಏನಿದು ವಿಶೇಷತೆ? ಇದ್ರೆ ಏನಿದು? ಬ್ರ್ಯಾಂಡಿನಾಗಿ ನಾವು ಬೆಳೆಯಿಲ್ಲ, ಆದ್ರೆ ನಮ್ದು ಗಿಡ ನಟ್ಟು 1 ವರ್ಷಕ್ಕೆ ಫಲ ಬರ್ತದೆ. ಒಂದು ಕೈಯಷ್ಟು ದಪ್ಪ ಆದರೆ ದೊಡ್ಡ ಮರ ಆಗಲ್ಲ. ಒಂದು ಕಡಿಮೆ ಏರಿಯಾ ಇದ್ದವರಿಗೆ ಕಾಮನ್ ಆಗಿ ಹಲಸಿನ ಮರ ದೊಡ್ಡ ಮರ ಆಗ್ತಲ್ಲ, ಇದಾದ ಚಿಕ್ಕ ಗಿಡದಲ್ಲಿ ಕೂಡ ಹಲಸಿನ ಹಣ್ಣು ಆಗ್ತದೆ. ಅದು ಮೇಯ್ನಾಗಿ ವರ್ಷ ಪೂರ್ತಿ ಈ ಟೈಮಲ್ಲಿ ಡಿಸೆಂಬರ್ ಟೈಮಲ್ಲಿ ಇಲ್ಲಿ ಹಲಸಿನ ಇರಲ್ಲ. ಸಾಮಾನ್ಯವಾಗಿ ಹಲಸಿನ ಒಂದು ಸೀಸನ್ ಅಂತ ಇರುತ್ತೆ. ನವಂಬರ್ ಅದು ಜನವರಿ ಫೆಬ್ರವರಿಯಲ್ಲಿ ಎಲ್ಲ ಶುರು ಆದರೆ ಜೂನ್ ಆಗುವ ಮುಗೀತದೆ. ನಮ್ಮಲ್ಲಿ ಯಾಕೆಲ್ಲ ಜನವರಿ ಫೆಬ್ರವರಿಯಲ್ಲಿ ಹಣ್ಣು ಸಿಗ್ತದೆ. ಈಗ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಮರ ತೋರಿಸ್ತೇವೆ, ಇಡೀ ಮರ ತುಂಬಿ ಕಾಯಿರ್ತದೆ. ಇವಾಗ ನಿನ್ನಿತಾಯ ಅಂತ ಬ್ರಾಂಡ್ ನೇಮ್ ಕೊಟ್ಟಿದೆ. ನಿನ್ನಿತಾಯ ಅಂದ್ರೆ ಸರ್ ಥೈಲ್ಯಾಂಡ್ ಬಂದ ಹಲಸು. ನಮ್ಮ ನಿನ್ನಿಕಲ್ ನರ್ಸರಿಯಲ್ಲಿ ಬೆಳೆಸಿದೆ. ನಿನ್ನಿಕಲ್ಲು ಅಂದ್ರೆ ನಿಮ್ಮ ಊರಿನ ಹೆಸರು ಏನು? ಅಲ್ಲ, ನಮ್ಮ ಮನೆ ಹೆಸರು ಒಂದು ಊರಿನ ಹೆಸರು ಎಲ್ಲ ನಿನ್ನಿಕಲ್ಲೆ. ನಮ್ಮ ಮನೆ ಹತ್ರ ಒಂದು ದೊಡ್ಡ ಒಂದು ಕಲ್ಲಿದೆ, ಅದು ಗುಳಿಯನ ಕಲ್ಲಿದೆ. ಆ ಕಲ್ಲಿನ ಹೆಸರು ನಿನ್ನಿಕಲ್ ಅಂತ. ನಾನು ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದೆ, ನಿಮಗೆ ಅದೇ ಇನ್ಸ್ಪಿರೇಷನ್ ಆಗಿದೆ ನೋಡಿದ್ದೀನಿ. ಆ ಕಲ್ಲಿನ ಬ್ರಾಂಡ್ ಅದಕ್ಕೆ ನಿನ್ನ ಥೈಲ್ಯಾಂಡ್ ಮತ್ತು ನಿನ್ನೆ ಸೇರಿ ನಿನ್ನೆ ತಾಯಿಂದ ಇಟ್ಟಿದ್ರಿ. ಹಾಗೆ ಮತ್ತೆ ನಮ್ಮ ತಾಯಿಗೆ ಪ್ರೀತಿ ಬರಲಿ ಅದರಲ್ಲೇ ಒಂದು ತಾಯಿ ಇದೆ, ಥೈಲ್ಯಾಂಡ್ ಇದೆ, ಒಟ್ಟಿಗೆ ಸೇರಿ ಹಾಗೆ ಸೇರಿ ನಿನ್ನೆ ತಾಯಿ ಅಂತ ಒಂದು ನಿಮಗೆ ಮರ ತೋರಿಸ್ತೇವೆ. ಈಗ ನೀವು ಮನಸ್ಸಲ್ಲಿ ಎಷ್ಟು ಆಲೋಚನೆ ಮಾಡಿದ್ರ ಅದಕ್ಕಿಂತ ವಿಚಿತ್ರ ಆಗಿ ಕಾಣುತ್ತದೆ, ಬಹಳ ಡಿಫ್ರೆಂಟ್ ಆಗಿ ಆ ಮರ ಕಾಣಬಹುದು. ಬನ್ನಿ ನೋಡಿ. ನಾವು ಇದರಲ್ಲಿ ಏನು ಕೃಷಿಯಲ್ಲಿ ತುಂಬಾ ಏನು ಕಲ್ತವರಲ್ಲ, ಇದು ನಮ್ಮ ಪ್ರಾಕ್ಟಿಕಲ್ ಆಗಿ ನಾವು ಇದನ್ನ ಮಾಡಿಕೊಂಡಷ್ಟೇ. ತುಂಬಾ ಹಲಸಿನ ತಳಿಗಳೆಲ್ಲ ಇತ್ತು, ಆಗ ನಾವು ಬೇರೆ ಬೇರೆ ವೆರೈಟಿಯಲ್ಲಿ ಈ ಒಂದು ತಳಿ ನಮಗೆ ಬಹಳ ವಿಚಿತ್ರ ಕಂಡಿತ್ತು. ಈಗ ನಾವು ಡೆಲಿವರಿ ಕಿಟ್ಟ ಗಿಡಗಳು ನೋಡಿ, ಇದು 1 ವರ್ಷ ಪ್ರಾಯದ ಗಿಡ. ಇದು ಈಗ ನಟ್ಟು ಇನ್ನು 1 ವರ್ಷದಲ್ಲಿ ಫಲ ಬರ್ತದೆ. ಇದರಲ್ಲಿ ಈಗಲೇ ಸಣ್ಣ ಸಣ್ಣ ಕಾಯಿಗಳು ಬಂದಿರ್ತದೆ. ಹಾಗೆ ಇಲ್ಲ ಸರ್, ನಿಮ್ಮ ಮೂಲತಃ ಕೇರಳದಿಂದ ಈಗ ಇಲ್ಲಿಗೆ ಬಂದು 23 ವರ್ಷ ತನಕ ಆಯ್ತು. 23 ವರ್ಷ ಆಯ್ತು. ಏನ್ ಮಾಡ್ತಿದ್ವಿ ಸರ್ ಇದ್ರ ಮೊದಲು? ಇಲ್ಲ, ನರ್ಸರಿ, ಸಣ್ಣ ಪ್ರಾಯದ ನರ್ಸರಿ ಇದೇ ಫೀಲ್ಡ್, ಬೇರೆ ಫೀಲ್ಡ್ ಏನಿಲ್ಲ. ನೀವು ಮೊದಲಿಂದಲೂ ಇದ್ದೀನಿ ಅಂತ ಹೇಳಿದ್ರಿ, ಬಟ್ ಇದನ್ನೇ ಉದ್ಯೋಗವಾಗಿ ನೀವು ಕಂಟಿನ್ಯೂ ಮಾಡಿದ್ದೀವಿ ಯಾವ ಇದರಲ್ಲಿ ಸರ್? ಅಲ್ಲ, ನಮಗೆ ಹಲಸನ್ನು ಹೇಳಿದ್ರೆ ಈಗ ಅದು ಫುಡ್ ಪ್ರಾಡಕ್ಟ್, ನಮಗೆ ಕೆಮಿಕಲ್ ಇಲ್ಲದ ಒಂದು ಫ್ರೂಟ್. ಅದೆಲ್ಲ ನಮಗೆ ಇವಾಗ ಗೊತ್ತಾದಷ್ಟೇ, ಮುಂಚೆ ಅದನ್ನೇ ಗೊತ್ತಿರಲಿಲ್ಲ. ನಾವು ಊರಿನಲ್ಲಿ ನಮ್ಮ ನರ್ಸರಿ ಇತ್ತು ಪುತ್ತೂರಿನಲ್ಲಿ. ಈಗ ಒಂದು 25 ವರ್ಷ ಮುಂಚೆ ಒಂದು ಗಮ್ಲೆಸ್ನಲ್ಲಿ ಹಲಸಿನ ಮರ ಇತ್ತು. ಅದು ಭಾಳ ರಾಷ್ಟ್ರಪತಿ ಅವಾರ್ಡ್ ಎಲ್ಲ ಸಿಕ್ಕಿ ಭಾಳ ಹೆಸರುವಾಸಿಯಾಗಿ ಹಲಸಿನ ಮರ. ಅದ್ರದ್ದು ಒಂದು 10 ಗಿಡ ತರಬೇಕಂದಲ್ಲಿ ನಾನು ಪುತ್ತೂರಿಗೆ ಬಂದು 10 ಗಿಡ ತಗೊಂಡು ನಾನು ವಾಪಸ್ ಊರಿಗೆ ಹೋಗೋ ಟೈಮಲ್ಲಿ ಹತ್ತಿರದಲ್ಲಿ 9 ಗಿಡ ಪಕ್ಕದಲ್ಲಿ ಕೂತವರು ಇದೆಂತ ಹಲಸಿನ ಗಿಡ ಏನು ಎಂತಕ್ಕೆ ತಂದಿದೆ, ಇದು ಮೇನೇ ಇಲ್ಲದು ಒಂದು ಗಿಡ ನಮಗೆ ಕೊಡು ಮಾರಿ. ಹಾಗಾದ್ರೆ ನಾವು ಇಲ್ಲಿ ಅವಾಗ ಭಾಳ ಕಡಿಮೆ ಕ್ರಯ 200 ರೂಪಾಯಿ ಕ್ರಯಕ್ಕೆ 25 ವರ್ಷ ಮುಂಚೆ ನಾನು ಇದನ್ನು ಸೇಲ್ ಮಾಡಿದೆ. ಸೇಲು ಟ್ರೈನಲ್ಲಿ ಸೇಲ್ ಮಾಡಿದೆ. ಆಗ ನನ್ನ ಮನಸ್ಸಲ್ಲಿ ಅಲ್ಲಿ ಬೇಡಿಕೆ ಇದೆ, ಇಲ್ಲಿ ಇದಕ್ಕೆ ಬೇಡಿಕೆ ಇಲ್ಲ. ಆಗ ನಾನು 10 ರಿಂದ 50 ಕೊಂಡುಗಳು ಶುರುವಾಯಿತು. 100, 200, 500ನಲ್ಲಿ ಕೊಂಡು ಹೋದ ಮೇಲೆ ಮೊದಲು ನೀವು ಕೇರಳದಲ್ಲೇ ಇದ್ರಿ? ಕೇರಳದಲ್ಲಿ ನರ್ಸರಿ ಫೀಲ್ಡ್. ಆಮೇಲೆ ಇಲ್ಲಿ ಪ್ರೊಡಕ್ಷನ್ ಕಡಿಮೆ, ಅಲ್ಲಿ ಬೇಡಿಕೆ ಜಾಸ್ತಿ. ಆಗ ಆಲೋಚನೆ ಆಯ್ತು, ಹಾಗಾದ್ರೆ ನಮಗೆ ಕಸ್ಟಮರ್ಗೆ ಯಾವಾಗಲೂ ನಮಗೆ ಇಲ್ಲ ನಿಲ್ಲಿಕ್ಕಿಂತ ಇಲ್ಲಿಂದ ಕರ್ನಾಟಕದಲ್ಲಿ ನರ್ಸರಿ ಶುರು ಮಾಡಿದ ಮೇಲೆ ಅಲ್ಲಿ ಕೊಂಡೋಗಿ ಮಾರುವ ಆ ಥರ ಉದ್ದೇಶಕ್ಕೆ ನಾವು ಒಬ್ಬರೊಟ್ಟಿಗೆ ಸೇರಿ ಒಂದು ಬಾಡಿಗೆ ಜಾಗ ತಗೊಂಡು ನರ್ಸರಿ ಮಾಡಿ ಶುರು ಮಾಡುವಾಗ ಆವಾಗ ನಮಗೆ ಕೆಲವು ಸಮಸ್ಯೆ ಹೇಳಿದರೆ, ಇದು ನಿಮಗೆ ಯಾವಾಗಲೂ ಕಸಿ ಬರೋದಿಲ್ಲ. 70 ಗಿಡದಲ್ಲಿ ಕಸಿ ಕಟ್ಟಿದ್ರೆ ಮಾತ್ರ ಬರೋದು. ನಾವು ಹಳೆ ಕಾಲದಿಂದ ಕಟ್ಟುವಂಥ ಕೆಲವು ವಿಧಾನಗಳೆಲ್ಲ ಇದಕ್ಕೆ ಹಲಸಿನಲ್ಲಿ ಫೇಲ್ ಕಂಡಿತ್ತು. ಅದಕ್ಕೆ ನಾವು ಹೊಸ ವಿಧಾನ ಹುಡುಕಿದ. ಅದರಲ್ಲಿ ಕಣ್ಣು ಗಸಿನಲ್ಲಿ ಒಂದು ವಿಧಾನ ನಾನು ಮಾಡಿದ್ದು ಭಾಳ ಸಕ್ಸಸ್ ಆಯಿತು. ಹಾಗೆ ಈ ಕಣ್ಣು ಗಸಿಯನ್ನು ನಾನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದು ಅಡಿಕೆ ಪತ್ರೆಯಲ್ಲಿ ಇದು ಪುಸ್ತಕ ಇದೆ ನಮ್ಮಲ್ಲಿ, ಅಡಿಕೆ ಪತ್ರೆ ಶ್ರೀ ಭಟ್ರೆ ಸರ್ದು. ಆ ಪುಸ್ತಕದಲ್ಲಿ ಬಂದದ್ದು ಭಾಳ ಪಬ್ಲಿಸಿಟಿ ಸಿಕ್ಕಿತ್ತು. ಈ ವಿಷಯ ಹಲಸಿನಲ್ಲಿ ಈ ಕಣ್ಣು ಗಸಿ ಮೊದಲಿನಿಂದ ನಾನು ಮಾಡಿದ್ದು ಹೇಳಿಕೊಂಡು ನಾಟಿಗಳು ಮಾಡಿದರು. ಇದನ್ನು ಓದಿದ GKVK
ಯೂನಿವರ್ಸಿಟಿ ಅವರೆಲ್ಲ Okay. ಆಶ್ಚರ್ಯ ಆಯಿತು, ಹಲಸಿನಲ್ಲಿ ಕಣ್ಣು ಕಸಿ ಮಾಡ್ಲಿಕ್ಕೆ ಆಗ್ತದಾ? ಕೃಷಿ ವಿಶ್ವವಿದ್ಯಾಲಯದಿಂದ ಇದನ್ನು ನನ್ನನ್ನು ಹುಡುಕಿ ಇಲ್ಲಿಗೆ ಬಂದು ನಾನು ಮಾಡಿದ ಕೆಲಸ ನೋಡಿ ಅವರ ಆ ಪ್ರಾಜೆಕ್ಟಿಗೆ ಆ ಯೂನಿವರ್ಸಿಟಿಗೆ ನನ್ನ ಕರೆದುಕೊಂಡು ಹೋಗಿ ಅಲ್ಲಿ ಸೇರಿಸಿದ. ಒಂದು 3-4 ವರ್ಷ 5 ವರ್ಷದ ಅಲ್ಲಿ ಸೇರಿಸಿದ. 5 ವರ್ಷ ಪ್ರಾಜೆಕ್ಟ್ನೊಟ್ಟಿಗೆ ಕೆಲಸ ಮಾಡುವಾಗ ನನಗೆ ಗೊತ್ತಾಯಿತು ನಾನು ಮಾಡಿದ ಹಲಸಿನದು ಸಣ್ಣದಲ್ಲ, ಭಾಳ ದೊಡ್ಡ ಲೋಕ ಅಂತ ಗೊತ್ತಾಯಿತು. ಆಮೇಲೆ ನಾನು ಅದರಲ್ಲಿ ಫುಲ್ ಟೈಮ್ ಇನ್ವಾಲ್ವ್ ಆಗಿದೆ. ಮತ್ತು ಅನುಕೂಲದಕ್ಕಿಂತ ನಮಗೆ ಒಳ್ಳೆ ಇನ್ಕಮ್ ಬರಲಿ ಶುರು ಆಯಿತು, ಹೆಸರು ಬರಲಿ ಶುರು ಆಯಿತು. ಆಮೇಲೆ ಇದನ್ನು ಸ್ಟ್ರಾಂಗ್ ಆಗಿ ಇಟ್ಕೊಂಡಿದೆ ಮತ್ತು ಜಾಕನ್ನು ಬ್ರ್ಯಾಂಡ್ ಮಾಡಿಬಿಟ್ಟಿದೆ. ಆಮೇಲೆ ನಾನು ಏನು ಮಾಡಿದ್ಮೇಲೆ ನಮಗೆ ಯಾವಾಗ ಒಂದು ರೈತ ಒಬ್ಬನ ಗಿಡ ನಟ್ಟರೆ ಒಬ್ಬ ರೈತರು ಒಂದು ಗಿಡ ನಟ್ಟರೆ ಹಿಂಗೆ ಯಾವ ಥರ ಸಿಕ್ಕಬೇಕಂತ ಹೇಳಿದರೆ ಆ ಪ್ರಾಡಕ್ಟ್ ಎಲ್ಲೂ ಇಲ್ಲದ ಟೈಮಲ್ಲಿ ಮಾರಾಟಕ್ಕೆ ಸಿಕ್ಕಬೇಕು, ಹಲಸಿನ ಹಣ್ಣು ಇಲ್ಲದ ಟೈಮಲ್ಲಿ ಸಿಕ್ಕಬೇಕು, ಮತ್ತು ಅದು ವಿಚಿತ್ರವಾದ ಟೇಸ್ಟ್ ಇರಬೇಕು, ಸಣ್ಣ ಗಿಡದಲ್ಲಿ ಆಗಬೇಕು. ಆ ಥರ ಕೆಲವು ಕ್ವಾಲಿಟಿ ನೋಡುವಾಗ ನಾನು ಈ ನಿನ್ನೆ ತಾಯಿನ ಹೇಳಿದ ಹಲಸು ನನಗೆ ಭಾಳ ಖುಷಿ ಕಂಡಿತ್ತು. ಯಾಕಂದರೆ ಅದು ಚಿಕ್ಕ ಗಿಡದಲ್ಲಿ ಆಗ್ತದೆ, ವರ್ಷ ಪೂರ್ತಿ ಇರ್ತದೆ. ಈ ಮರ ಸುಮಾರು ಈಗ 4 ವರ್ಷ ಆಯಿತು, 4-5 ವರ್ಷ ಈಗ ಕಡಿಮೆಯಲ್ಲಿ ಈ ಒಂದು ಗೊಂಜಲಲ್ಲಿ ಮಾತ್ರ ಒಂದು 20 ಕಾಯಿ ಮೇಲೆ ಇದೆ. ಈ 5 ವರ್ಷದ ಮರದಲ್ಲಿ ಈಗ ನಿಮಗೆ ಕಾಯಿ ಇಲ್ಲ ಕರೆಕ್ಟ್ ಲೆಕ್ಕ ಮಾಡಲಿ ಆಗುತ್ತಾ? ಆಗೋದಿಲ್ಲ, ಅಷ್ಟೇ ಕಾಯಿ ಇದರಲ್ಲಿ. ಯಾಕಂದರೆ ಒಂದು 60 ಕಾಯಿ ಮೇಲೆ ಇರ್ಬೋದು. ಒಂದು ಕಾಯಿಗೆ ನಮಗೆ 20 ರೂಪಾಯಿ ಲೆಕ್ಕದಲ್ಲಿ ಸಿಕ್ಕಿದ್ರೆ 1,100 ರೂಪಾಯಿ ಕಾಯಿ ಮರದಿಂದ ಸಿಗ್ತದೆ. ಅದು ಯಾವಾಗ? ಇವಾಗ ಎಲ್ಲೂ ಹಲಸಿನ ಹಣ್ಣು ಇಲ್ಲದ ಈ ಟೈಮಿನಲ್ಲಿ ಅದು ರೈತರಿಗೆ ಅದು ಬೆಸ್ಟ್. ಆಗ ಈ ತಳಿನ ನಾವು ಜಾಸ್ತಿ ಪ್ರಚಾರ ಮಾಡುವಾಗ ಅದಕ್ಕೆ ನಾವು ಏನು ಅಂದ್ಕೊಂಡಿದ್ರೆ ಅದರಿಂದ 10x ಎಕ್ಸ್ಟ್ರಾ ಒಂದು ರೆಸ್ಪಾನ್ಸ್ ಸಿಕ್ಕಿತು. ಆಗ ಈ ಐಟಮ್ ನಮಗೆ ಎಲ್ಲ ರೈತರಿಗೆ ಕೊಡಲಿಕ್ಕೆ ಮನಸ್ಸಾಯಿತು. ತುಂಬ ಯೂಟ್ಯೂಬಿನ ಚಾನಲ್ನವರು, ಟಿ ವಿ ಚಾನಲ್ನವರು, ಮಾಧ್ಯಮದವರು ಎಲ್ಲರೂ ಇದನ್ನು ಬರೀಲಿಕ್ಕೆ ಶುರು ಆಯಿತಾ. ಹಾಗೆ ನಾನು ಸ್ವಲ್ಪ ಹೆಸರುವಾಸಿ ಆದದ್ದು. ಅಲ್ಲ ನಾವಾಗೇನು ದೊಡ್ಡ ಒಂದು ನಾವು ಫಸ್ಟ್ ಹೇಳಿದ ಬ್ರ್ಯಾಂಡ್ ಅಂತ ಹೇಳಿ ನಾವಾಗೇನು ಬ್ರ್ಯಾಂಡ್ ಮಾಡಿ ಈಗ ಬ್ರ್ಯಾಂಡ್ ಆಗಿದೆ. ಈಗ ಬ್ರ್ಯಾಂಡ್ ಆಗಿದೆ, ಅದು ನಿನ್ನ ತಾಯಿನ ಬ್ರ್ಯಾಂಡ್ ಆಗಿದೆ. ಸುಮಾರು ಜನ ಹುಡುಕಿ ಬರ್ತಾರೆ, ಎಲ್ಲಿಂದೆಲ್ಲ ಬರ್ತವೆ ಗಿಡಕ್ಕೆ, ಇಡೀ ಸೌತ್ನಿಂದ ಬರ್ತವೆ. ನಾವು ಈಗ ಏನು ಮಾಡಿದೆ, ಇದು 5 ಗಿಡ ಬೇಕಾದರೂ ಕಳಿಸಿಕೊಡುವ ವ್ಯವಸ್ಥೆ ಮಾಡಿದ್ದೇವೆ. ಯಾವ ಜಾಗಕ್ಕೆ ಬೇಕಾದರೆ ಕಳಿಸ್ಕೊಡ್ತೀವಿ, ಯಾವ ಜಾಗಕ್ಕೆ ಬೇಕಾದರೂ ಇದರ ಗಿಡ ಬೇಕಾದರೆ ನಮ್ಮದು ಸ್ವಂತ ಡೆಲಿವರಿ ಸಿಸ್ಟಮ್, ನಮ್ಮ ಗಾಡಿಯಲ್ಲಿ ನಾವು ಅವರ ಮೇನ್ ರೋಡ್ಗೆ ತಲುಪಿಸಿಕೊಡ್ತೇವೆ. ಅದು ಈಗ ಸಾಮಾನ್ಯವಾಗಿ ಈ ಬ್ರ್ಯಾಂಡ್ ಒಂದು 12 ವರ್ಷದಿಂದ ನೀವು ಇದರಿಂದನೇ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ಗೊತ್ತಿರುವ ಹಾಗೆ ಈಗ ದೇಶದ ಇಂಡಿಯಾದಲ್ಲೇ ಸಾಧಾರಣ ತುಂಬ ಕಡೆ ಈ ಬ್ರ್ಯಾಂಡ್ ಹೋಗಿದೆ ಈಗ ಆಲ್ಮೋಸ್ಟ್. ಹೌದು, ಎಲ್ಲ ಕಡೆ ಹೋಗಿದೆ. ಸಾಮಾನ್ಯ ಎಷ್ಟು ಸಸಿ ಸೇಲ್ ಆಗಿರ್ಬೋದು ನಿಮ್ಮ ಪ್ರಕಾರ? ಅಲ್ಲ, ನಾವೀಗ ಒಂದು ವರ್ಷಕ್ಕೆ ಇಲ್ಲಿಂದ ಕಡಿಮೆ ಇಲ್ಲೊಂದು 40,000-50,000 ಗಿಡ ನಾವು ಸೇಲ್ ಮಾಡ್ತೇವೆ. ವರ್ಷ 50,000 ಗಿಡ 50,000 ಸಕ್ಸಸ್ ಆಗಿ ಬರ್ತದೆ ಹೇಳಲಿಕ್ಕೆ ಆಗಲ್ಲ. ಅದು ಕೆಲವೊಮ್ಮೆ ಗಿಡದ ಮಿಶ್ರಕೊಂಡು ಕೆಲವೊಮ್ಮೆ ನಟ್ಟ ಜಾಗವರು ಸೇಲ್ ಮಾಡಿರ್ಬೋದು, ಅಲ್ಲದೆ ಕೆಲವು ಗಿಡಗಳು ನಟ್ಟಾಗಿ ಬೆಳೀತಾ ಇರದೇ ಇರ್ಬೋದು. ಎಲ್ಲೋ 100ಕ್ಕೆ ಒಂದು 80% ಚೆನ್ನಾಗಿ ಬಂದರೂ ಕೂಡ ಒಂದು 80 ವರ್ಷಕ್ಕೆ 40,000 ಗಿಡ ನಮಗೆ ಅಂದರೆ ಓವರ್ ಆಲ್ ಇಂಡಿಯಾ ಅಂತ ಹೇಳ್ಬೋದು. ಸೊ ಇನ್ನೊಂದು ವಿಷಯ ಸರ್, ಈಗ ನಾರ್ಮಲ್ ಇದು ಹಲಸಿನ ಹಣ್ಣು ನಮ್ಮ ಮಾಮೂಲಿ ಈಗ ನಮ್ಮ ಮೊದಲಿಂದ ನಮ್ಮ ಹಳೆ ಇದರಿಂದ ಆಗ್ತಾ ಬರ್ತಿದ್ದಂಥ ಹಲಸಿನ ಹಣ್ಣಿಗೂ ಇದಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಚೇಂಜಸ್ ಏನಾದ್ರು ಇದೆಯಾ ಅಂತ? ಟೇಸ್ಟು ಪ್ಲಸ್ಸು ಇದರಲ್ಲಿ ಶೆಲ್ಫ್ ಲೈಫ್. ಬಿಸ್ನೆಸ್ ಪರ್ಪಸ್ ಆಗಿ ಕೃಷಿ ಮಾಡುವಾಗ ಮಾಮೂಲಿ ಹಲಸಿನ ಹಣ್ಣು ಆಗೋದು ಯಾವ ಟೈಮಲ್ಲಿ? ಸೀಸನಲ್ಲಿ ಬರಬೇಕು. ಆಗ ಒಂದು ಮರದಲ್ಲಿ ಒಂದು 200-300 ಕಾಯಿ ಆದರೆ ಅದೆಲ್ಲ ಕಾಯಿ ಮುಗಿದ್ರೆ ಮತ್ತೆ ಆಗೋದು 10 ತಿಂಗಳ ಅನಂತರ ಮಾತ್ರ. ಅಷ್ಟು ವರ್ಷ. ಈಗ ಈ ಮರದಲ್ಲಿ ಈಗ 60 ಕಾಯಿ ಇದ್ರೆ ಈ 60 ಕಾಯಿ ತೆಗೆದು ಬಿಡಿ, 1 ತಿಂಗಳಲ್ಲಿ ಪುನಃ ಶುರು ಆಗ್ತದೆ. ಅದೇ ಪ್ಲಸ್ ಪಾಯಿಂಟ್. ಮತ್ತು ಇನ್ನೊಂದು ಫ್ಯಾಮಿಲಿ ಪ್ಯಾಕ್. ಒಂದು 4-5 kg ಕಾಯಿ ಮನೇಲಿ ಕಟ್ ಮಾಡಿದ್ರೆ ಅವತ್ತೇ ಖಾಲಿ ಆಗ್ತದೆ, ಮತ್ತು ಒಳ್ಳೆ ಪರಿಮಳ ಇದೆ. ಮತ್ತು ಇನ್ನೊಂದು ಇದರ ಡಿಸ್ಅಡ್ವಾಂಟೇಜ್ ಒಂದು ಇದೆ, ತುಂಬ ವರ್ಷ ಬಾಡಿಗೆ ಇಲ್ಲ. ಇದೀಗ ಒಂದು 10 ಫೀಟ್ ಜಾಗದಲ್ಲಿ ಬೆಳೆಸಬಹುದು, ಒಂದು 15-20 ವರ್ಷದಲ್ಲಿ ಮರ ಹೋಗ್ತದೆ. ಮಾಮೂಲಿ ಮರ ಆದರೆ ನಿಮಗೆ ಟಿಂಬರ್ಗೆ ಆಗ್ತದೆ, ತುಂಬ ವರ್ಷ ಲಾಂಗ್ ಲೈಫ್ ಇದೆ, ಮಕ್ಕಳ ಕಾಲದ ಆದಾಯ ತೆಗಿಬೋದು. ಇದು ಅದೇನಾಗಲ್ಲ. 1 ಎಕರೆಗೆ ನಿಮಗೆ 10 ಫೀಟ್ ಆದರೂ ಒಂದು ಸೈಜ್ ಬರಲ್ಲ ಅಷ್ಟೇ. ಆ ಮರ ಸಣ್ಣ ಮರ ಸೈಜ್ ಬರಲ್ಲ, ಗಿಡದಲ್ಲೇ ಹಣ್ಣು ಕೊಡ್ತಾ ಹೋಗುತ್ತೆ. ಒಂದು 15 ವರ್ಷ ವ್ಯಾರಂಟಿ ಇರುತ್ತೆ ಇದಕ್ಕೊಂದು. 15-20 ವರ್ಷ ಒಳಗೆ ಮರ ಅಷ್ಟು ಇಲ್ಲಿ ಬರ್ತದೆ. ನೋಡಿ, ಈ ಮರ ಒಮ್ಮೆ ತಲೆಗೆ ಮುರಿದು ಬಿದ್ದಿದೆ ಹೇಳಿದ್ರೆ ಅಷ್ಟು ಕಾಯಿ ಆಗಿದ್ರೆ ಹಣ್ಣಿನ ವೆಯ್ಟ್ ಜಾಸ್ತಿ ಆಗಿ ಇವರು ಇದಕ್ಕೆ ಸೈಡಿಗೆ ಸಪೋರ್ಟ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ಯಾವ ರೀತಿ ಇವರ ನಿನ್ನಿತಾಯಲ್ಲಿ ಯಾವ ತರ ಹಣ್ಣು ಯಾವ ತರ ಫಸಲು ಕೊಡುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ನಾವು ನೋಡ್ತಿರೋದಾದ್ರೆ. ನಮ್ದು ಒಂದು ವೆಲ್ಕಮ್ ಟ್ರೀ ಇದೆಲ್ಲ, ಅದು ರೋಡ್ ಸೈಡ್ ನಟ್ಟಿದ್ದೇವೆ. ಅದು 12 ತಿಂಗಳು ಕಾಯಿ, ಯಾವಾಗ ಬಂದ್ರು ಯಾವ ಕಸ್ಟಮರ್ ಬಂದ್ರು ನಾನು ಇಲ್ಲಾದ್ರೂ ಅದಕ್ಕೆ ನಂದು ಕಂಪ್ಲೀಟ್ ಹಿಸ್ಟರಿ ಆ ಮರ ಹೇಳ್ತೇವೆ. ಅದಕ್ಕೆ ನಾವು ವೆಲ್ಕಮ್ ಟ್ರೀನೇ ಹೆಸರು ಕೊಟ್ಟಿದ್ದೇವೆ ಅದಕ್ಕೆ. ವೆಲ್ಕಮ್ ಟ್ರೀ ಚೆನ್ನಾಗಿದೆ. ನೀವು ಓದಿರೋದೇ 10ನೇ ಕ್ಲಾಸ್ ಅಂತ ನೋಡಿದ್ರೆ, ಮತ್ತೆ ನಾವು ಇವಾಗ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಡಿಗ್ರಿ ಆಗಿರೋ ಮಕ್ಕಳಿಗೆ ಸ್ವಲ್ಪ ಈ ಸ್ಟಡಿ ಮಾಡೋರಿಗೆಲ್ಲ ನೀವೆಲ್ಲ ಒಳ್ಳೆ ವಿವರಿಸ್ತಾ ಇದ್ರಿ. ಅದು ಪುತ್ತೂರಿನ ದೊಡ್ಡ ಸಂಸ್ಥೆ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್, ಮತ್ತು ದೊಡ್ಡ ವಿವೇಕಾನಂದ ಸಂಸ್ಥೆ, ದೊಡ್ಡ ಸಂಸ್ಥೆ. ಅಲ್ಲಿಂದ
ಸುಮಾರು ಮಕ್ಕಳು ಬರ್ತಾರೆ ಟೀಚರ್ಸ್ ಸಮಯದಲ್ಲಿ ಬಂದು ಅದು ಕಸಿ ಕಟ್ಟಿದ ಬಗ್ಗೆ ಇಲ್ಲಿ ಅವರು ಬೋಟಣಿ ಮಕ್ಕಳು ಬಂದು ಕಲೀಲಿಕ್ಕೆ ಬರ್ತಾರೆ ಅವರು. ಅಂದ್ರೆ ನೀವು ಅವ್ರಿಗೆ ಏನು ಟೀಚ್ ಮಾಡ್ತೀರಾ, ಹೇಗೆ ಅದು ಕ್ಲಾಸಸ್ ಕೊಡ್ತೀರಾ ಆ ಥರ? ಪ್ರಾಕ್ಟಿಕಲ್ ಆಗಿ ಕಸಿ ಕಟ್ಟಬೇಕು. ಕಸಿಯಲ್ಲಿ ಬೇರೆ ಬೇರೆ ವಿಧಾನಗಳಿದೆ, ಗ್ರಾಫ್ಟಿಂಗ್, ಬಡ್ಡಿಂಗ್, ಏರ್ ಲೇಯರಿಂಗ್, ಅದೆಲ್ಲ ನನ್ನ ಎಜುಕೇಶನ್ ಅದಕ್ಕೆ ವಿಷಯ ಇಲ್ಲ, ನಮ್ಮದು ಪ್ರಾಕ್ಟಿಕಲ್ ನಾಲೆಜ್ ಸಾಕು. ಡಿಗ್ರಿ ಮಕ್ಕಳು ನಾನು ಈ ವಿಶ್ವವಿದ್ಯಾಲಯಗಳಿಗೆ ಹೋಗ್ತೇವೆ ಕ್ಲಾಸ್ ಕೊಡಲಿಕ್ಕೆ. ಅವರಿಗೆ ರಿಸೋರ್ಸ್ ಪರ್ಸನ್ ಆಗಿ JKBK, ತಮಿಳ್ನಾಡು TANU, ತಮಿಳ್ನಾಡು ಯೂನಿವರ್ಸಿಟಿ, ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತ ಅಲ್ಲಿಗೆ ಹಿರಿಯವರಿಗೆ ನಾನು ಇದು ಕಸಿ ಕಟ್ಟುವ ಶಿಬಿರ ಮಾಡ್ತೀರಾ ಸರ್? ಯಾವ ಥರ ಇದು? ಅವರ ಕಾರ್ಯ ಪ್ರೋಗ್ರಾಮ್ಗೆ ನಾವು ಹೋಗ್ತೇವೆ, ಟೀಚ್ ಮಾಡಿ ಮಾಡಿ ಬರ್ತೇವೆ. ಆದರೆ ಪ್ರಾಕ್ಟಿಕಲ್ ಆಗಿ ನಾವು ಇದರಲ್ಲಿ ಕೆಲವು ಹೊಸ ವಿಧಾನಗಳು ಅಪ್ಲೈ ಮಾಡಿದ್ದೇವೆ. ಇಷ್ಟು ವರ್ಷದಿಂದ ನಾವು ಕಾಲೇಜಲ್ಲಿ ಕಲ್ತವರಾಗಿರ್ಬೋದು, ಪ್ರಾಕ್ಟಿಕಲ್ ಆಗಿ ಎಲ್ಲರೂ ಮಾಡಿದ್ದಕ್ಕಿಂತ ಹೆಚ್ಚಾಗಿ ನಾವು ಇದರಲ್ಲಿ ಕೆಲವು ವಿಷಯಗಳನ್ನ ಅಪ್ಲೈ ಮಾಡ್ತಾ ಈ ಕೆಲವು ಈಗ 100ಕ್ಕೆ 100 ಸಕ್ಸಸ್ ಆಗುವಂಥ ಕೆಲವು ಸಣ್ಣ ಸಣ್ಣ ಟೆಕ್ನಿಕಲ್ ಇರ್ತದೆ. ಅದು ನಮಗೆ ಇನ್ನೊಬ್ಬರಿಗೆ ಹಂಚಿದ್ರೆ ಮಾತ್ರ ನಮಗೆ ಸ್ವಲ್ಪ ಪ್ರಚಾರ ಬರ್ತದೆ, ಅವರಿಗೆ ಪ್ರಯೋಜನ ಆಗ್ತದೆ. ಈಗ ನಾಳೆ ನಾವು ಯಾರಿಗೆ ಹೇಳದಿದ್ರೆ ಇದರಲ್ಲಿ ಯಾರಿಗೂ ಇಲ್ಲದೆ ಆಗ್ತಲ್ಲ ಅದು. ಈಗ ನಮಗೆ ಗೊತ್ತಿರೋ ವಿಷಯ ಇನ್ನೊಬ್ಬರಿಗೆ ಹೇಳಿದ್ರೆ ಮಾತ್ರ ನಾವು ಇನ್ನೂ ಬೆಳಿಲಿಕ್ಕೆ ಸಾಧ್ಯ ನಾವು. ಸರ್, ಈಗ ನಿಮ್ಮ ಇದರಲ್ಲಿ ಟೋಟಲ್ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಈಗ? ಈಗ ಒಂದು 10-15 ಜನ ಕೆಲಸ ಸಿಗ್ತಾರೆ ಇಲ್ಲಿ ಒಟ್ಟು ಓವರಾಲ್ ಆಗಿ ಅಷ್ಟೇ. ಮತ್ತು ಸೀಸನ್ನಿಗೆ ನಾವು ಈಗ ಪ್ಯಾಕೆಟ್ ತುಂಬಿಸೋ ಟೈಮಲ್ಲಿ ಅದಕ್ಕೆ ಬೇಕಾದವರು ತುಂಬ ಜನ ಬರ್ತಾರೆ. ಮತ್ತು ಈಗ ಕಸಿಕಟ್ಟು ಟೈಮಲ್ಲಿ ಅದಕ್ಕೆ ಸ್ಕಿಲ್ ಆದವರು ಆ ಥರ ಕಂಡು ನಮಗೆ ಆ ಥರ ತುಂಬ ಜನ ಕೆಲಸಕ್ಕಿರಲ್ಲ. ಪರ್ಮನೆಂಟ್ ಕೆಲವು ಸುಮಾರು ಜನ ಇದ್ದಾರೆ. ನಮ್ಮ ನಿನ್ನಿತೆ ಬ್ರ್ಯಾಂಡ್ ನಾವೀಗ ಅದಕ್ಕೆ ಈ ಥರ ಕ್ಲೈಮೇಟ್ ಏನಾದರೂ ಬೇಕು, ಈ ಥರ ಮಣ್ಣು ಬೇಕು, ಬಟ್ ಏನಾದರೂ ಇದೆಯಾ ಅಂತ? ಈಗ ಕೃಷಿಯಾಗಿ ಮಾಡಿದ್ರೆ ಬಯಲುಸೀಮೆ ಬೆಸ್ಟ್. ಮತ್ತು ಬ್ಲ್ಯಾಕ್ ಕಾಟನ್ ಮಣ್ಣಲ್ಲಿ ಬರೋದಿಲ್ಲ. ನಮ್ಮಲ್ಲಿ ಊರಲಿಲ್ಲ, ಬಿಜಾಪುರ ಆ ಕಡೆ ಎಲ್ಲ ಕೆಲವು ಕಡೆಯಲ್ಲಿ ಬ್ಲ್ಯಾಕ್ ಕಾಟನ್ ಸಾಯಿಲ್ ಇದೆ, ಅಲ್ಲಿಗೆ ಬರೋದಿಲ್ಲ. ಮತ್ತು ಮಲೆನಾಡಲ್ಲಿ ಇಂಪಾರ್ಟೆಂಟ್ ಆಗಿರೋದು ಮಲೆನಾಡು ಮತ್ತು ಕರಾವಳಿ ಹಲಸಿನ ಕೃಷಿಯಾಗಿ ಮಾಡಲಿಕ್ಕೆ ನಿಮಗೆ ತುಂಬ ಬೆಸ್ಟ್ ಆ ತಳಿ ಅಲ್ಲ. ಬಯಲುಸೀಮೆನೇ ಹಲಸಿಗೆ ಬೆಸ್ಟ್. ನೀರು ಕಡಿಮೆ ಇರುವ ಜಾಗದಲ್ಲಿ ನಿಮಗೆ ಒಳ್ಳೆ ಟೇಸ್ಟಿ ಹಣ್ಣು ಸಿಗ್ತದೆ, ಒಳ್ಳೆ ಅದು ಶೆಲ್ಫ್ ಲೈಫು ಜಾಸ್ತಿ ಸಿಗ್ತದೆ. ನಮ್ಮಲ್ಲಿ ಮಳೆ ಜಾಸ್ತಿ ಆದ ಕಾರಣ ಇದಕ್ಕೆ ಮಾಯ್ಶ್ಚರ್ ಆಗಿ ಈಗ ಬಯಲುಸೀಮೆಯಿಂದ ನಮ್ಮ ಊರಿಗೆ ಬಂದವರು ಯಾರಾದರೂ ಹಲಸಿನ ಹಣ್ಣು ತಿಂದರೆ ಇದೇನಪ್ಪ ಈ ಥರದ್ದು ಕೇಳ್ತಾರೆ. ಅಲ್ಲಿ ಆದರೆ ಅವರಿಗೆ ಕರ್ಕು ಮುಖ ತಿನ್ನಬೇಕು ಆ ಥರದಲ್ಲಿ. ಅದು ಅದಕ್ಕೆ ಹಂಗೆ ನಾವು ಜಾಸ್ತಿ ಮಾರ್ಕೆಟ್ ನೋಡಿದ್ರು ಕೂಡ ಬಯಲುಸೀಮೆಗೆ ಅಲ್ಲಿ ಕೊಟ್ಟರೆ ಒಳ್ಳೆ ರಿಸಲ್ಟ್ ಬರ್ತದೆ. ಅಂದರೆ ಹಲಸಿನ ಹಣ್ಣಿಗೆ ಜಾಸ್ತಿ ನೀರೇ ಬೇಕಾಗಿಲ್ಲ, ನೀರು ಕಡಿಮೆ ನೀರು ಸಾಕು. ಬೇಕನ್ನಲ್ಲ, ಬೇಡನ್ನಲ್ಲ, ಕಡಿಮೆ ನೀರು ಸಾಕು. ಸ್ಟಾರ್ಟಿಂಗ್ ಬೇಕಾಗುತ್ತೆ ಸ್ವಲ್ಪ, ಒಂದು ಲೆವೆಲ್ಗೆ 2 ವರ್ಷ. ನಾವು ನರ್ಸರಿನ ಹೇಳುವಾಗ ಮಕ್ಕಳಿಗೆ ನರ್ಸರಿನ ಹೇಳಿದ್ರೆ ಅಂದರೆ ಮಕ್ಕಳನ್ನು ಬೆಳೆಸಿದಾಗೆ ಗಿಡ ನರ್ಸರಿಯಲ್ಲಿ ನಾವು ಗಿಡ ಬೆಳೆಸುವಾಗ ಅದಕ್ಕೆ ಪ್ರತಿ ವಾರ ಪ್ರತಿ ತಿಂಗಳು ಗೊಬ್ಬರ ಎಲ್ಲ ಕೊಟ್ಟು ಬೆಳೆಸುವಾಗ ಆ ಗಿಡಗಳು ನಟ್ಟ ಮೇಲೆ 1-2 ವರ್ಷ ಗೊಬ್ಬರ ನೀರೆಲ್ಲ ಕೊಟ್ಟು ಚೆನ್ನಾಗಿ ಬೆಳೆಸಬೇಕು. ಅದು ಹಲಸಿನ ಗಿಡದಲ್ಲಿ ಎಲ್ಲ ಗಿಡಗಳಾಗಿ 1-2 ವರ್ಷ ತನಕ ಚೆನ್ನಾಗಿ ಬೆಳೆಸಿ ಆಮೇಲೆ ಅದರಷ್ಟಾಗಿ ಬರ್ತದೆ.